ಉಡುಪಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎನ್ಎಚ್ ನಾಗೂರವರು ಪಠ್ಯಪುಸ್ತಕ ಸಮಿತಿ ಬೆಂಗಳೂರು ಇದರ ಆದೇಶದಂತೆ ಹಾಗೂ ಉಡುಪಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರ ನಿರ್ದೇಶನದ ಮೇರೆಗೆ ಉಚ್ಚಿಲ ಬಡ ಗ್ರಾಮ ಪಂಚಾಯತ್ ವಚನಾಲಯಕ್ಕೆ 5 ರಿಂದ 10ನೇ ತರಗತಿಯ ಹಿಂದಿನ ವರ್ಷದ 2 ಜೊತೆ ಪುಸ್ತಕಗಳನ್ನು ಅಧ್ಯಕ್ಷೆ ಜ್ಯೋತಿ ಗಣೇಶ್ ರವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭ ಡಿಡಿಪಿಐ ಎನ್ಎಚ್ ನಾಗೂರವರು ಮಾತನಾಡಿ, ರಜಾವಧಿಯಲ್ಲಿ 1 ರಿಂದ 10ನೇ ತರಗತಿಗಳಲ್ಲಿ ಕಲಿಯುವ ಮಕ್ಕಳಲ್ಲಿ ಶಾಲಾ ಅವಧಿಯ ನಂತರವೂ ಓದುವ ಹವ್ಯಾಸ ಬೆಳೆಸುವ ಉದ್ದೇಶವಾಗಿದೆ. ಮಕ್ಕಳು, ಯುವಕರು ಇತರ ಪುಸ್ತಕ ಓದುವುದರ ಜೊತೆಗೆ ಪಠ್ಯಪುಸ್ತಕಗಳನ್ನು ಓದಲು ಲಭ್ಯವಿದ್ದರೆ ಮಕ್ಕಳು ತಮ್ಮ ತರಗತಿಗೆ ಅನುಗುಣವಾಗಿ ಓದಬಹುದಾಗಿದೆ ಎಂದು ಹೇಳಿದರು. ಶಿಕ್ಷಣ ಇಲಾಖೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಗ್ರಾಮ ಪಂಚಾಯತ್ನ ಗ್ರಾಮೀಣ ಗ್ರಂಥಾಲಯಗಳಿಗೂ ಪಠ್ಯಪುಸ್ತಕಗಳನ್ನು ನೀಡಲು ತಿಳಿಸಿದೆ. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್ರವರ ನಿರ್ದೇಶನದ ಪ್ರಕಾರ ಇಂದು 4 ಗ್ರಾಮ ಪಂಚಾಯತ್ ಗ್ರಂಥಾಲಯಗಳಿಗೆ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಿದ್ದೇವೆ ಎಂದು ಹೇಳಿದರು. ವಾಚನಾಲಯ ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜ್ಞಾನ ಅಭಿವೃದ್ಧಿಯನ್ನು ಮಾಡುವಂಥದ್ದು, ಜ್ಞಾನ ವಲಯವನ್ನು ವಿಸ್ತರಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಈ ವಾಚನಾಲಯದಲ್ಲಿ ಪತ್ರಿಕೆ ಇರ್ತವೆ, ಪೇಪರ್ಸ್ ಇರ್ತದೆ, ದಿನಪತ್ರಿಕೆ ಇರ್ತದೆ, ಒಂದು ಕತೆ ಕಾದಂಬರಿ ಪುಸ್ತಕ ಇರ್ತವೆ, ಬೇರೆ ಬೇರೆ ಪುಸ್ತಕ ಇರ್ತವೆ. ಅದ್ರ ಜೊತೆಗೆ ಈ ನಮ್ಮ ಇಲಾಖೆಯ ತರಗತಿ ಪುಸ್ತಕಗಳು ಇರಲಿ, ಪಠ್ಯ ಪುಸ್ತಕಗಳು ಇರಲಿ ಅಂತ ಕೊಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಇಲ್ಲಿ ಶಾಲಾವಧಿಯ ನಂತರ ಮತ್ತು ರಜಾ ದಿನಗಳಲ್ಲಿ ನಿಮ್ಮ ಪಂಚಾಯಿತಿ ವಾಚನ ಆರಂಭ ಇರ್ತದೆ. ಇಂಥ ಅವಧಿಯಲ್ಲಿ ನಮ್ಮ ಮಕ್ಕಳು ಕೂಡ ಈ ಪಂಚಾಯಿತಿಯ ವಾಚನಕ್ಕೆ ಬರ್ತಾರೆ. ಬಂದಂಥವು ಇತರೆ ಪುಸ್ತಕಗಳು ಓದುವ ಜೊತೆಗೇ ಈ ಒಂದು ಪಠ್ಯ ಪುಸ್ತಕವನ್ನು ಓದಿದರೆ ಅವರ ಕಲಿಗೆ ನಿರಂತರ ಆಗುತ್ತೆ ಅನ್ನುವಂಥದ್ದು ಇಲಾಖೆಯ ಒಂದು ಸದಭಿಪ್ರಾಯ ಇದೆ. ಹಾಗೆ ಮತ್ತು ಯುವಕರು ಈ ಪಂಚಾಯಿತಿಯ ಲೈಬ್ರರಿನ ತುಂಬ ಅತ್ಯದ್ಭುತವಾಗಿ ಬಳಸ್ತಾ ಇರೋದು ನಮಗೆ ಗಮನಕ್ಕೆ ಬಂದಿದೆ. ಇಲ್ಲಿ ಈ ಯುವಕರು ಕೂಡ ಬೇರೆ ಬೇರೆ ಪುಸ್ತಕ ಓದೋದ್ರ ಜೊತೆಗೆ, ಪತ್ರಿಕೆ ಓದೋದ್ರ ಜೊತೆಗೆ ಈ ಪಠ್ಯ ಪುಸ್ತಕವನ್ನು ಅವರು ಓದೋದ್ರ ಮೂಲಕ ಅವರ ಜ್ಞಾನ ಸಂಪತ್ತನ್ನು ಅಭಿವೃದ್ಧಿ ಮಾಡಲು ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಸಂಯೋಜಕ ಶಂಕರ್ ಸುವರ್ಣ, ಉಚ್ಚಿಲ ಬಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜ್ಯೋತಿ ಗಣೇಶ್, ಸರಸ್ವತಿ ಮಂದಿರದ ಶಾಲಾ ಮುಖ್ಯೋಪಾಧ್ಯಾಯ ಬಾಬುರಾಯ ಆಚಾರ್ಯ, ಶಿಕ್ಷಕ ಸದಾಶಿವ, ಪಂಚಾಯತ್ ಸಿಬ್ಬಂದಿಗಳಾದ ಶಶಿಕಾಂತ್ ಪೂಜಾರಿ, ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು.